ಚಿಕ್ಕಮ್ಮನವ್ರನ್ನ ಅರ್ಥ ಹುಡುಕ್ತಾ ಇದ್ದಾರೆ. ಗೈಸ್, ಯಾವಾಗಲೂ ನಾನು ಒಬ್ಳೇ ಹೋಗ್ತೇನಲ್ಲ, ಇವತ್ತು ನನ್ನ ತಂಗಿ ಕೂಡ ಇದ್ದಾಳೆ, ಚಿನ್ನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದಾನೆ. ಮನೆಗೆ ಚಿಕ್ಕಮ್ಮನ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಬೆಳಿಗ್ಗೆ ಸಮಯ 7:55. ಒಬ್ಬೊಬ್ಬರು ಒಂದೊಂದು ಅವತಾರದಲ್ಲಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇವಳು ಬೈಲಿಕ್ಕೆ, ಇವಳು ಸಮಾಧಾನದಲ್ಲಿ ಇರ್ತಾಳೆ ಪಾಪ. ವಸಂತ್ಯಕ್ಕ ಫುಲ್ ಬಿಸಿ. ಸೇಮೆ ದಡ್ಡಿಗೆ ರೆಡಿ ಆಗ್ತುಂಟು. ಸೇಮೆ ದಡ್ಡಿ ಆಗ್ತಾ ಉಂಟು ಗೈಸ್. ಬೆಳಿಗ್ಗಿನ ಚಾಗಿ ನೋಡಿ. ನೋಡಿ ಗೈಸ್, ನನ್ನ ಚಿಕ್ಕಮ್ಮ ಎದುರಿಂದ ಹೋಗ್ತಿದ್ದಾರೆ, ಇವಳು ಹಿಂದೆ ಇದ್ದಾಳೆ. ಹೋಗ್ತಾ ಇದ್ದೇವೆ. ಇವತ್ತು ಕುಸುಮಾಂಟಿ ಮನೆಗೆ ಹಾಲು ತರ್ಲಿಕ್ಕೆ ಹೋಗ್ತಿದ್ದೇವೆ. ಬೆಳಿಗ್ಗೆ ವಿಟಮಿನ್ ಡಿ. ಬೆಳಿಗ್ಗೆಯ ಬಿಸಿಲಿಗೆ ನಮ್ಮ ಪಯಣ. ಯಾವಾಗಲೂ ಚಿಕ್ಕಮ್ಮ ಬರುವಾಗ ಗೊತ್ತಿರ್ತದೆ ನಮಗೆ. ನಿನ್ನೆ ಹೇಳದೆ ಬಂದಿದ್ದಾರೆ, ಸಡನ್ ಆಗಿ ಶಾಕ್ ಕೊಟ್ಟಿದ್ದಾರೆ ಬಂದು. ಆ ಕಡೆಯಿಂದ ಬರುವಾಗಲೇ ಗೊತ್ತು, ಓ ಚಿಕ್ಕಮ್ಮನ ಅಂತ ಹೇಳಿದ್ದೇವೆ. ಶಾಕ್, ನಿನ್ನೆ ಶಾಕಿಂಗ್ ಚಿಕ್ಕಮ್ಮ. ಚಿಕ್ಕಮ್ಮನವ್ರನ್ನ ಅರ್ಥ ಹುಡುಕ್ತಾ ಇದ್ದಾರೆ. ಬಲೆ ಪೋಯಿ ಅವಾಕ್ಲಿ ಪೆಜ್ಜಿದಾರ ತಂಚ ಖಾಲಿ ಅದಿಪ್ಪು. ನೋಡಿ ನಮ್ಮ ಚಿನ್ನು ಅವರು ಕಟ್ಟಿಗೆ ತರ್ತಿದ್ದಾಳೆ. ತೂಲಗೆ ಸಚಿನ್ ಈಗ ನೆನಪಲ್ಲ ಕೊಡ್ತೇನೆ. ಗೈಸ್, ಯಾವಾಗಲೂ ನಾನು ಒಬ್ಳೇ ಹೋಗ್ತೇನಲ್ಲ, ಇವತ್ತು ನನ್ನ ತಂಗಿ ಕೂಡ ಇದ್ದಾಳೆ, ಚಿನ್ನು. ಸೊ ಅವಳು ಕೂಡ ಬಂದಿದ್ದಾಳೆ ನಿನ್ನೆನೆ. ಈ ವ್ಲಾಗ್ ಯಾವಾಗ ಹೋಗ್ತದೆ ಗೊತ್ತಿಲ್ಲ. ಶನಿವಾರ ಬಂದಿದ್ದಾಳೆ ಆಯ್ತು ಇವರು. ಈಚೆಂದ ಆಚೆಂದ ಹೋಗ್ಲಿಕ್ಕೆ ಆಗುದಿಲ್ಲ ನೋಡಂತೆ ಹುಲ್ಲು. ಗೈಸ್, ಮತ್ತೆ ಎಲ್ಲ ಹೇಗಿದ್ದೀರಾ? ಅಪರೂಪದವಳು ಎಂತಾದ್ರು ಹೇಳಿಕುಂಟಾನ? ಅಪರೂಪಕ್ಕೆ ಬರುದಾಯ್ತಾ? ಆಗಲೇ ಹೇಳಿದಲ್ಲ, ಆಗ ಚಿಕ್ಕಮ್ಮನೊಟ್ಟಿಗೆ ಹೋಗ್ತಾ ವಿಡಿಯೋ ಮಾಡಿದ್ದೆ. ಸೊ ತುಂಬ ದಿನಗಳ ಬಳಿಕ ಬಂದದ್ದು, 1 ತಿಂಗಳಾಯ್ತು ಆಲ್ಮೋಸ್ಟ್. ಮತ್ತೆ ಅದೇ ಮಾಮೂಲಿ ಹೋಗ್ತಾ ಇದ್ದೇನೆ ಈಗ. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ, ಸಂಜೆ ಎಲ್ಲ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನಲ್ವಾ. ಮತ್ತು ಅದೇ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿ ಮತ್ತೆ ಪ್ರಜ್ಞಾಚರ್ ಅವರ ಸೀಮಂತಕ್ಕೆ ಹೋಗಿ ಈಗ ಸುಬ್ಬಿಯಕ್ಕನ ಮನೆಗೆ ಹೋಗ್ತಿದ್ದೇನೆ. ಸೀಮಂತ ಅಂತೂ ಸೂಪರ್ ಇತ್ತು, ಎಂಜಾಯ್ ಮಾಡ್ಬೋದು. ಗರ್ಗ ಉಂಟಾ? ಅದು ಗರ್ಗವ ಅಕ್ಕ? ನವಿಲ್ ಎಷ್ಟುಂಟು ನೋಡು, ನವಿಲ್ ನೋಡು ಅಕ್ಕ. ಆಚೆದು ಕ್ಯಾಮರಾ ಆನ್ ಮಾಡಿ. ಕ್ಯಾಮರಾ ನಿನ್ನೆದಲ್ಲಿ ವಿಡಿಯೋ ತೋರಿಸಿದ್ದೇನೆ. ಒಂದೇ ಇರುದು. ನಾನು ಅಷ್ಟು ಇದು ಮಾಡುವಾಗ ಅದು ಎಂತದ ಬಂತದ ಹತ್ರ ನೋಡ. ಗರ್ಗ ಹುಳಿ ಗೊತ್ತಾಗ್ತದೆ. ಅಮ್ಮ ಮತ್ತೆ ಕೊಯ್ತಾರೆ ಒಟ್ಟಿಗೆ ಇಲ್ಲಿಗ. ನೀವು ಹೇಗೆ ಕೊಯ್ಯೋದು? ಬುಡದಿಂದ ಕೊಯ್ಯೋದು ಬೇರೆ ಬೇಕಾ? ಬೇರೆ ಸಮೇತ ಬೇಕು. ಗರ್ಗ ಅಂದ್ರೆ ಇದೆ ಗೈಸ್, ಬೆಳಿಗ್ಗೆ ಗರ್ಗದ ಪರಿಚಯ ಉಂಟು ನೋಡಿ. ಗರ್ಗ ಅಂತ ಹೇಳಿದ್ರೆ ಇದು ಅಮೃತ, ಎಂತದ ಭೃಂಗರಾಜ್ ಆಯ್ತಾ, ಸಾರಿ ಭೃಂಗರಾಜ್. ನಾವು ಅಮ್ಮ ಆಯಿಲ್ ಪ್ರಿಪೇರ್ ಮಾಡ್ತಾರಲ್ವಾ, ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್, ಸೊ ಅದಕ್ಕೆ ಇದನ್ನು ಹಾಕ್ತಾರೆ. ಇದರಲ್ಲೇ ಹೇರ್ ಎಲ್ಲ ಬ್ಲ್ಯಾಕ್ ಆಗುದೆಲ್ಲ. ಪರಿಮಳ ಇಲ್ಲ.
ವೈಟ್ ಹೂ ಉಂಟು. ಗೈಸ್ ಎಂತ ಗೊತ್ತುಂಟಾ, ಅಮ್ಮಂದು ಕೂಡ ತುಳು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನಲ್ವಾ, ಸಂಡೇ ಇದೆ ಯೂಟ್ಯೂಬ್ ಚಾನಲಲ್ಲಿ ತುಳು ಬ್ಲಾಗ್ ಕೂಡ ಹೋಗುತ್ತೆ. ಸೊ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟಲ್ಲಿ ಹೇಳಿದರು ಮಗುವಿಗೆ ಆಯಿಲ್ ಮಸಾಜ್ ಮಾಡೋದು ಹೇಗೆ ಮತ್ತು ಆಯಿಲ್ ಯಾವುದು ಅಂತ. ಸೊ ಹಾಗಾಗಿ ನಾನು ಅದನ್ನೇ ವಿಡಿಯೋ ಮಾಡಿ ಹಾಕಿದೆ. ಸೊ ಈ ಸಲ ಏನಾದರೂ ಡಿಮ್ಯಾಂಡ್ ಇದ್ದರೆ ಹೇಳಿ ಆಯಿತಾ, ಯಾವ ಥರದ್ದು ವಿಡಿಯೋ ಬೇಕು ಈ ಸಂಡೇ ಅಂತ. ಇನ್ನೂ ಕೂಡ ವಿಡಿಯೋ ಮಾಡಿ ಆಗಲಿಲ್ಲ. ಸೊ ನೀವು ಯಾವ ವಿಡಿಯೋ ಬೇಕು ಅಂತ ಹೇಳ್ತೀರಿ, ಸೊ ಆ ವಿಡಿಯೋ ಮಾಡ್ತೇವೆ. ಮತ್ತು ನಿಮಗೆ ಇಂಥರದೇ ಕಂಟೆಂಟ್ ಅಥವಾ ಇಂಥದ್ದೊಂದು ವಿಷಯಕ್ಕೆ ಮದ್ದು ಬೇಕು, ಇಂಥ ಒಂದು ಆರೋಗ್ಯ ಸಮಸ್ಯೆ ಉಂಟು, ಏನಾದರೂ ಹಳ್ಳಿ ಮದ್ದು ಉಂಟಾ ಅಂತ ಕೇಳಿದರೂ ನಾನು ಅಮ್ಮನ ಹತ್ರ ಕೇಳಿ ವಿಡಿಯೋ ಮಾಡಿಸ್ತೇನೆ. ಮತ್ತೇನು, ತುಂಬ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ, ನಿಲ್ಲಿ ನೆನಪಾದಾಗ ವಿಡಿಯೋ ಮಾಡ್ತೇನೆ. ಸಂಜೆ ಟೈಮಲ್ಲಿ ಒಂದು ವಾಕಿಂಗ್ ಕೂಡ ಆಗುತ್ತೆ, ಪ್ಲಸ್ ಒಂಥರ ತಂಪಾದ ನೇಚರ್ ಗಾಳಿ ತಗೊಂಡಾಗೂ ಆಗುತ್ತೆ. ಸೊ ಹಾಗಾಗಿ ಸಂಜೆ ಒಂದು ಈ ಥರ ಹೋಗುವಾಗ ನಿಮಗೆ ಕೂಡ ವ್ಲಾಗ್ ಮಾಡೋದು, ನನಗೆ ಕೂಡ ಬೋರ್ ಆಗ್ತದಲ್ಲ, ನಿಮ್ಮ ಹತ್ರ ಮಾತಾಡ್ತಾ ಹೋದರೆ ಸ್ವಲ್ಪ ಬೋರ್ ಆಗೋದಿಲ್ಲ. ಹೌದು, ನಿಮ್ಮ ಹತ್ರ ಮಾತಾಡ್ತಾ ಹೋದರೆ ನನಗೆ ಸಹ ಬೋರ್ ಆಗೋದಿಲ್ಲ, ಇಲ್ಲದಿದ್ದರೆ ಸ್ವಲ್ಪ ಬೋರ್ ಆಗ್ತದೆ. ಅದಕ್ಕೋಸ್ಕರ ಮಾತಾಡ್ತಾ ದಿನ ಈ ಥರ ಹೋಗುವಾಗ ಮಾತಾಡ್ಕೊಂಡು ಹೋಗೋದು. ಮತ್ತು ಯಪ್ಪ, ಇವತ್ತು ಟ್ರೈನ್ ತುಂಬ ಫಾಸ್ಟ್ ಬರ್ತಾ ಇತ್ತು. ಚುಬ್ಬಿಯಕ್ಕ ಬಂದರು, ಯಾನಿದೆ ನವಲು ಉಂತೀರ ಅಂತನಾಯ್ತಾ, ಪಾಪ ನಡ್ಕೊಂಡು ಬರ್ತಿದ್ದಾರೆ. ಮತ್ತು ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಲಿಕ್ಕಿತ್ತು, ಯಾರಿಗಾದರೂ ಹೇರ್ ಆಯಿಲ್ ಬಂದು ತಗೊಳ್ಳೋದು ಅಂತ ಇದ್ದರೆ ಮಾಣಿಯಲ್ಲಿ ಒಂದು ಮೆಡಿಕಲ್ ಉಂಟು, ಮೆಡಿಕಲ್ ಹತ್ತಿರ ಒಂದು ಕ್ಲಿನಿಕ್ ಕೂಡ ಉಂಟು. ಮಾಣಿಯಲ್ಲಿ 2 ಮೆಡಿಕಲ್ ಇರೋದು, ಒಂದು ಜನೌಷಧಿ ಮೆಡಿಕಲ್, ಒಂದು ಅದರ ಹೆಸರು ಗೊತ್ತಿಲ್ಲ ಆಯಿತಾ. ಬ್ಯಾಂಕ್ ಆಫ್ ಬರೋಡದ ಕೆಳಗಿರುವಂಥ ಮೆಡಿಕಲಲ್ಲಿ ಆಯಿಲ್ ಅವೈಲೇಬಲ್ ಇದೆ. ಸೊ ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು. ನಿಯರ್ ಮಾಣಿ, ಕನಿಷ್ವಾಲಿಯ, ಪುತ್ತೂರೆಲ್ಲ ಇರ್ತೀರಲ್ವ, ಸೊ ಈ ಕಡೆ ಬರಲಿಕ್ಕಿದ್ರೆ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು ಆಯಿತಾ. ಅಲ್ಲಿ ನಿಮಗೆ ಈಸಿ ಆಗಲಿ ಅಂತ ಅಲ್ಲಿ ತೊಗೊಂಡಿದ್ದಾರೆ ಶಾಪಲ್ಲಿ. ಸೊ ಈಸಿ ಆಗೋದು ಅಂತ ಇದ್ದರೆ ರೋಡ್ ಸೈಡ್ ಅಲ್ವಾ, ಸೊ ನಿಮಗೆ ಕಲೆಕ್ಟ್ ಮಾಡ್ಕೊಳ್ಬೋದು ಬೇಕಾದ್ರಲ್ಲಿ. ಮತ್ತು ನಾನು ಈಗ ಸ್ಟೇಟಸ್ ಆಗ್ತಾ ಇಲ್ಲ, ಆಯಿಲ್ ತುಂಬ ಬುಕ್ ಆಗ್ತುಂಟು, ಟೈಮ್ ಕೂಡ ಸಿಗೋದಿಲ್ಲ. ಅದನ್ನು ಪ್ಯಾಕ್ ಮಾಡಬೇಕು ಮತ್ತು ಕಳಿಸಬೇಕು, ಮತ್ತು ಕೆಲವು ಇದನ್ನೆಲ್ಲ ಬಸ್ಸಲ್ಲಿ ಹಾಕಲಿಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿಬಿಟ್ಟಿದ್ದೇನೆ. ಮತ್ತು ಕೆಲವೊಂದು ನ್ಯೂಸ್ ವಾಯ್ಸ್ ಎಲ್ಲ ಬರ್ತದೆ ಕೊಡಲಿಕ್ಕೆ 2-3 ಯೂಟ್ಯೂಬ್ ಚಾನಲ್ಗೆ. ಮತ್ತು ಹಾಗಾಗಿ ಸ್ವಲ್ಪ ಬ್ಯುಸಿ ಮನೆಯಲ್ಲಿ ವಿಡಿಯೋ ಮಾಡಲಿಕ್ಕೆ ಕೂಡ ಆಗ್ತಾಯಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೇನೆ. ಮತ್ತು ಮಗು ಕೂಡ ಈಗ ಎಲ್ಲ ಗೊತ್ತಾಗ್ತದಲ್ಲ, ಅವಳಿಗೆ ಸಹ ಹಿಡ್ಕೊಳ್ಳಿಲ್ಲದ್ರೆ ಜೋರ್ಗೆ ಹೋಗ್ತಾಳೆ. ಹಾಗಾಗಿ ಪಾಪ ನಮ್ಮ ಆದರೂ ಯಾರು ಕೂಡ ಜಾರಿ ಬೀಳುದು ಬೇಡ ಅಂತ ಹೇಳಿ ಮಡಲೆಲ್ಲ ಹಾಕಿದ್ದಾರೆ ನೋಡಿ. ಅಮ್ಮಂದು ಕೂಡ ಒಂದು ಸಮಾಜ ಸೇವೆ, ಯಾರು ಕೂಡ ಜಾರಿ ಬೀಳುದು ಬೇಡ ಅಂತ ಮಡಲ್ ಹಾಕಿದ್ದಾರೆ. ಆದರೆ ದಿನೇ ಜಾಸ್ತಿ ಆಗ್ತುಂಟು, ಎಲ್ಲ ಡೌನ್ ಈಗ. ಒಳ್ಳೊಂದು ಪೈಪ್ ಉಂಟಲ್ಲ, ಅದರಿಂದಾಗಿ ಪ್ರಾಬ್ಲಮ್. ಅದರ ನೀರೆಲ್ಲ ಹರಿದು ಹೋಗ್ತದೆ ನೋಡಿ, ಅದರದ್ದೇ ನೋಡಿ. ಈ ಕಡೆಯಿಂದ ನೀರು ಬರೋದಷ್ಟಿಲ್ಲ. ಫೈನಲಿ ಮನೆಗೆ ರೀಚ್ ಆದೆ.
ವಸಂತಿ ಅಕ್ಕೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಫೋನಲ್ಲಿ ಮಾತಾಡ್ತಿದ್ದಾರೆ ವಸಂತಿ ಅಕ್ಕ. ನೋಡಿ ಎಂತ ಮಾಡ್ತಿದ್ದಾರೆ ತೋರಿಸ್ತಾರೆ. ಕಂಪ್ಯೂಟರ್ ಕ್ಲಾಸಿಗೆ ಹೋಗುದಿವನು ಬರಿಸುದು ನನ್ನ ಹತ್ರ. ಏಯ್ ಲಚ್ಚು వాళ్ళు పేరు దొరుకుతుంది అజ్జి పాతేరి ದೀಪ ನೋಡಿ ನನ್ನ ತಮ್ಮ ತಿಂಡಿ ತಂದ. ಜಾಮೂನು ನೀನು ನಿದ್ದೆ ಮಾಡ್ಲಿಕ್ಕೆ ಇಲ್ಲಿ ಬರ್ಬೇಕಣ್ಣ ಸಚಿನ್. ನಿದ್ದೆ ಮಾಡ್ಲಿಕ್ಕೆ ಇಲ್ಲಿ ಬರ್ಬೇಕಾ? ಒಳ್ಳೆಯದ ಇಂಚಿನ ಗೇಮ್ ಗೊಬ್ಬುಗಾಯ ಆನಿ ತುಂಬು ಲಾಕ್ಡೌನ್ ಗೊಬ್ಬಂದಿತ್ತ ಸತ್ಯ ಬೊಕ್ಕ ಬರ್ಪೇನ. ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸಚಿನ್ ಮಿಮಿಕ್ರಿ ಮಾಡ್ತಾನೆ ಈಗ ಚಮ್ಮಿಯಾಗೆ ಪನ ಅಪ್ಪು ಅನ್ಪೇರಲ್ಲ ಮಿಮಿಕ್ರಿ. ನೀನಲಕ್ಕ ಮಿಮಿಕ್ರಿ ಅನ್ಬೋದಿಲ್ಲ ಅಪ್ಪು ಬನ కుట్టి వాడు గొత్తుందా